ಸುಮಾರು 3 ಎಕರೆ ವಿಶಾಲವಾದ ಜಮೀನಿನಲ್ಲಿ ಸುಮಾರು 1 ಲಕ್ಷ ಚದರ ಅಡಿ ವಿಸ್ತೀರ್ಣದ ಕಟ್ಟಡದೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಮಂಗಳೂರು ಮೂಡಬಿದ್ರೆ ರಾಷ್ಟ್ರೀಯ ಹೆದ್ದಾರಿಯ ಗಂಜಿಮಠದಲ್ಲಿ ನಿರ್ಮಾಣವಾಗುತ್ತಿರುವ ಝಾರಾ ಕನ್ವೆನ್ಷನ್ ಸೆಂಟರ್ ಸಭಾಂಗಣವು ಡಿಸೆಂಬರ್ 26ರಂದು ಸಂಜೆ 6 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ಮಂಗಳೂರಿನ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಝಾರಾ ಕನ್ವೆನ್ಷನ್ ಸೆಂಟರ್ನ ಅಧ್ಯಕ್ಷ ಬಿ ಜಕಾರಿಯಾ ಜೋಕಟ್ಟೆ ಅವರು ಮಾತನಾಡಿ, ಹಲವು ಸಭಾಂಗಣಗಳ ಸಂಕೀರ್ಣವಾದ ಸಂಪೂರ್ಣ ಹವಾನಿಯಂತ್ರಿತ ಸಭಾಂಗಣದಲ್ಲಿ ಅಲಂಕೃತ ದೀಪಾಲಂಕಾರ, ವೈಫೈ ಸೌಕರ್ಯ, ಎಲ್ಇಡಿ ಸ್ಕ್ರೀನ್ಗಳು, ವರ್ಟಿಕಲ್ ಗಾರ್ಡನ್, ಸ್ಟೋನ್ ಫೌಂಟೇನ್, 24 ತಾಸುಗಳ ವಿದ್ಯುತ್ ವ್ಯವಸ್ಥೆ, ವಿಶಾಲವಾದ ಅಡುಗೆ ಕೋಣೆ, ಸಸ್ಯಾಹಾರಿ ಹಾಗೂ ಶಾಕಾಹಾರಿ ಊಟೋಪಚಾರಕ್ಕೆ ಪ್ರತ್ಯೇಕ ಊಟದ ಕೋಣೆಗಳಿವೆ. ಸುಮಾರು 650 ಕಾರುಗಳ ಪಾರ್ಕಿಂಗ್ ವ್ಯವಸ್ಥೆ ಇದೆ ಎಂದು ಹೇಳಿದರು. ಮುಖ್ಯ ಸಭಾಂಗಣ ಆರ್ಚಿಡ್ನಲ್ಲಿ 700, 1ನೇ ಮಹಡಿಯ ಸಾಫ್ರನ್ ಸಭಾಂಗಣದಲ್ಲಿ 650, ನೆಲ ಅಂತಸ್ತಿನ ಟುಲಿಪ್ ಸಭಾಂಗಣದಲ್ಲಿ 800, ಪಾರ್ಟಿ ಹಾಲ್ ಐರಿಸ್ನಲ್ಲಿ 300, ಬ್ಲೂಬೆಲ್ ಸಭಾಂಗಣದಲ್ಲಿ 200, ಸ್ನೇಹಕೂಟದ ಪರ್ಪಲ್ ಸಭಾಂಗಣದಲ್ಲಿ 500, ಲ್ಯಾವೆಂಡರ್ ಸೆಮಿನಾರ್ ಸಭಾಂಗಣದಲ್ಲಿ 500 ಹಾಗೂ ಝೀ ಗ್ರೌಂಡ್ ಹೊರಾಂಗಣದಲ್ಲಿ 600 ಆಸನಗಳ ವ್ಯವಸ್ಥೆ ಇರುತ್ತದೆ. ಅತಿಥಿಗಳಿಗೆ ವಾಸ್ತವ್ಯಕ್ಕಾಗಿ ಸಭಾಂಗಣದಲ್ಲಿ 3 ಎಕ್ಸಿಕ್ಯೂಟಿವ್ ಸೂಟ್ ರೂಮ್ಗಳಿರುತ್ತದೆ ಎಂದು ಝಾರಾ ಕನ್ವೆನ್ಷನ್ ಸೆಂಟರ್ನ ನಿರ್ದೇಶಕ ಜಹೀರ್ ಜಕಾರಿಯಾ ಹೇಳಿದರು. ದೇಶದ ಗಣ್ಯ ಮುಸ್ಲಿಂ ಧಾರ್ಮಿಕ ನೇತಾರ ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್, ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ತ್ವಾಕ ಅಹಮದ್ ಮುಸ್ಲಿಯಾರ್, ಉಡುಪಿ ಜಿಲ್ಲಾ ಕಾಜಿ ಎಂ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮತ್ತು ಡಿಕೆಎಸ್ಸಿ ಅಧ್ಯಕ್ಷ ಅಟಕೋಯ ತಂಗಲ್ ಕುಂಬೋಳ್ ಸಭಾಂಗಣ ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್, ಸಚಿವರಾದ ಸಂಗಾರ, ಕೋಟಾ ಶ್ರೀನಿವಾಸ್ ಪೂಜಾರಿ, ವಿ ಸುನಿಲ್ ಕುಮಾರ್, ಮಾಜಿ ಸಚಿವರಾದ ಯುಟಿ ಖಾದರ್, ಬಿ ರಮಾನಾಥ್ ರೈ, ಅಭಯಚಂದ್ರ ಜೈನ್, ಶಾಸಕ ಯು ರಾಜೇಶ್ ನಾಯ್ಕ್, ಡಿ ವೇದವ್ಯಾಸ್ ಕಾಮತ್, ಲಾಲಾಜ್ ಆರ್ ಮೆಂಡನ್, ಉಮಾನಾಥ್ ಕೋಟ್ಯಾನ್ ಮತ್ತು ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್, ಬಿಎಂ ಫಾರೂಕ್ ಹಾಗೂ ವಿ ಮಂಜುನಾಥ್ ಭಂಡಾರಿ ಸೇರಿದಂತೆ ಮೊದಲಾದವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಝಾರಾ ಕನ್ವೆನ್ಷನ್ ಸೆಂಟರ್ನ ಅಧ್ಯಕ್ಷ ಬಿ ಜಕಾರಿಯಾ ಜೋಕಟ್ಟೆ ವಹಿಸಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಪದ್ಮವಿಭೂಷಣ ಪುರಸ್ಕೃತ ಡಾ ಬಿಎಂ ಹೆಗ್ಡೆ, ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಪ್ಪ, ರಾಜ್ಯ ವಕ್ಫ್ ಬೋರ್ಡ್ನ ನೂತನ ಅಧ್ಯಕ್ಷ ಮೌಲಾನಾ ಶಾಫಿ ಸಾದಿ ಹಾಗೂ ಶಾಸಕ ಡಾ ಭರತ್ ಶೆಟ್ಟಿ ವೈ ಅವರನ್ನು ಸನ್ಮಾನಿಸಲಾಗುವುದೆಂದು ಹೇಳಿದರು. ಝಾರಾ ಕನ್ವೆನ್ಷನ್ ಸೆಂಟರ್ 26th of this Sunday 6:30ಗೆ ಓಪನ್ ಆಗ್ತಾ ಇದೆ. ಐ ವೆಲ್ಕಮ್ ಆಲ್ ಆಫ್ ದೆಮ್ ಟು ಝಾರಾ ಕನ್ವೆನ್ಷನ್ ಸೆಂಟರ್ ಆ್ಯಂಡ್ ಇಟ್ಸ್ ಅ ವೆರಿ ಯೂನಿಕ್ ಪ್ರಾಜೆಕ್ಟ್ ವಾಟ್ ವಿ ಹ್ಯಾವ್ ಡನ್ ಇನ್ ದಿಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನಮ್ಮ ಈ ಹಾಲ್ ಸ್ಪೆಷಾಲಿಟಿ ಅಂದರೆ ಒನ್ ಸ್ಟಾಪ್ ಸೊಲ್ಯೂಷನ್ ಕೊಟ್ಟಿದ್ದೇವೆ ನಾವು. ಅಂದರೆ ಝಾರಾ ಕನ್ವೆನ್ಷನ್ ಸೆಂಟರಲ್ಲಿ ನಮಗೆ 7 ಹಾಲ್ ಇದೆ. ಇದು ಫಸ್ಟ್ ಟೈಮ್ ಆಗೋದು ಇಲ್ಲಿ ಒಂದೇ ಕನ್ವೆನ್ಷನ್ ಸೆಂಟರಲ್ಲಿ 7 ಹಾಲ್. ಅಂದರೆ ಸ್ಯಾಫ್ರಾನ್ ಇದೆ, ಆರ್ಚಿಡ್ ಇದೆ, ಮತ್ತು ನಮ್ಮದು ಮೀಟಿಂಗ್ ರೂಮ್ ಇದೆ, ಮತ್ತು ಎಲ್ಲ ಫೆಸಿಲಿಟಿ ಇದೆ. ನೀವು ಅಲ್ಲಿ ಬಂದು ನಾವು ಒಂದು ಪ್ರೆಸೆಂಟೇಷನ್ ಕೊಡ್ತೇವೆ ಅಲ್ಲಿ. ಮತ್ತು ಅವತ್ತು ದಿವಸ ನಾವು ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಈಸ್ ದಿ ಲೋಗೋ ಸೆರೆಮನಿ ಇದೆ, ನಮ್ಮದು ವೆಬ್ಸೈಟ್ ಲಾಂಚ್ ಇದೆ, ಮತ್ತು ಇದು ಯಾವುದು ಅಪ್ಲಿಕೇಶನ್ ಲಾಂಚ್ ಇದೆ. ಇನ್ನು ಝಾರಾ ಕನ್ವೆನ್ಷನ್ ಸೆಂಟರ್ನ ಎಎಚ್ ನೌಶಾದ್ ಅವರು ಮಾತನಾಡಿ, ಸುಮಾರು 3 ಎಕರೆ ವಿಶಾಲವಾದ ಜಮೀನಿನಲ್ಲಿ 1 ಲಕ್ಷ ಚದರ ಅಡಿ ವಿಸ್ತೀರ್ಣದ ಕಟ್ಟಡದೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಮಂಗಳೂರು ಮೂಡಬಿದ್ರೆ ರಾಷ್ಟ್ರೀಯ ಹೆದ್ದಾರಿಯ ಗಂಜಿಮಠದಲ್ಲಿ ಝಾರಾ ಕನ್ವೆನ್ಷನ್ ಸೆಂಟರ್ ನಿರ್ಮಾಣವಾಗಿದೆ ಎಂದು ಹೇಳಿದರು. ತುಂಬ ಡೆವಲಪ್ ಆಗುವಂಥ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಜಕರಿಯಾ ಸಾಹೇಬ್ರವರು 3 ಎಕರೆ ಜಾಗದಲ್ಲಿ 7 ನಮೂನೆಯ ಹಾಲ್ಗಳು ಹಾಗೂ ಓಪನ್ ಗ್ರೌಂಡ್ ಇರುವಂಥ, ಸಾಧಾರಣ ಸಾವಿರಾರು ಜನ ಸೇರುವಂತಹ ಓಪನ್ ಗ್ರೌಂಡಿನ ಸ್ಪೆಷಾಲಿಟಿ ಕೂಡ ಅಲ್ಲಿದೆ. ಇಂಥ ಒಂದು ಹಾಲನ್ನು ಮಾಡಿದ್ದಾರೆ. ಈ ವರ್ಷ ಒಂದು ಬಡ ಹಾಗೂ ಅನಾಥ ಅಂಥ ಒಂದು ಕುಟುಂಬಗಳಿಗೆ 15 ಸಹೋದರಿಯರ ಅದಕ್ಕೆ ಆ ಮದುವೆ, ನನ್ನ ತಂಗಿಯ ಮದುವೆ ಅಂತಲೇ ನಾವು ಆಲ್ರೆಡಿ ನಮ್ಮದು ಮೈ ಸಿಸ್ಟರ್ ಅಂತ ಕ್ಯಾಂಪೇನ್ ಇದೆ. ಕಳೆದ ಜಕರಿಯಾ ಸಾಹೇಬರು ನಮ್ಮೆಲ್ಲ ಲೀಡರ್ಸ್ಗಳ ನೇತೃತ್ವದಲ್ಲಿ ಕಳೆದ 4 ವರ್ಷದಲ್ಲಿ 420ಕ್ಕಿಂತ ಅಧಿಕ ಮದುವೆ ಈ ದಕ್ಷಿಣ ಜಿಲ್ಲೆಯಲ್ಲಿ ನಡೆದಿದೆ. ಅದು ಯಾವುದೇ ಮಾಧ್ಯಮದಲ್ಲಿ ಇಷ್ಟವರೆಗೆ ತೋರಿಸಿಲ್ಲ. ಪ್ರತಿ ತಿಂಗಳು ಪ್ರತಿ ವಾರ 30 ವರ್ಷ ಮೇಲ್ಪಟ್ಟ ಸಹೋದರಿಗೆ ಮದುವೆ ಮಾಡ್ತಾ ಇದೆ. ಅದರ ಒಂದು ಅಂಗವಾಗಿ
ಈ ಒಂದು ನಮ್ಮ ಹಾಲ್ ಓಪನ್ ಪ್ರಯುಕ್ತ 15 ಸಹೋದರರಿಗೆ ಮದುವೆ ನಡೀತಾ ಇದೆ. ಬಹುಶಃ ನಿಮ್ಮೆಲ್ಲರ ಸಹಕಾರ ಆ ಭಗವಂತನ ಒಂದು ಸಹಾಯದಿಂದ ಮುಂದೆಯೂ ಕೂಡ ಇದಕ್ಕಿಂತಲೂ ಜಾಸ್ತಿಯಾಗಿ ಒಂದು ಕಷ್ಟದಲ್ಲಿ ದುಃಖದಲ್ಲಿರುವಂತಹ ಕಣ್ಣೀರುಡಿಸುವ ಕಾರ್ಯಕ್ರಮವನ್ನು ಅತಿ ಹೆಚ್ಚು ಮಾಡಲಿಕ್ಕೆ ತಾವೆಲ್ಲರೂ ಪ್ರಾರ್ಥಿಸಿ ಹಾಗೂ ಸಹಕರಿಸಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಝಾರಾ ಕನ್ವೆನ್ಷನ್ ಸೆಂಟರ್ನ ನಿರ್ದೇಶಕರಾದ ನಜೀರ್ ಜಕಾರಿಯಾ, ಜಾಹಿದ್ ಜಕಾರಿಯಾ, ಉಮರ್ ಯುಹೆಚ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.